ಇತಿಹಾಸ ಪ್ರಸಿದ್ಧ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಶ್ರೀ ದೇವರ ವರ್ಷವತಿ ಜಾತ್ರೆ ಬಳಿಕ ಏಪ್ರಿಲ್ 20ರಂದು ರಾತ್ರಿ ದೇವಾಲಯದ ಪುಷ್ಕರಣಿಯ ಬಳಿ ಅಂಗಣತಾಯ ಮತ್ತು ಪಂಚಭ ದೈವಗಳ ನೇಮ ನಡಾವಳಿ ನಡೆಯಿತು. ವೈಭವಡು ಮೇರೆ ಒಂದು ಬತ್ತಿಂಚಿತ್ನ ಮಹತ್ವಭಾರ ಶ್ರೀ ಮಹಾಲಿಂಗೇಶ್ವರ ದೇವರನ ಮಹಾಪೂಜೆಗೆ ತರಣತಕ್ಕ ಒಂದು ಮಲ್ನಾಡದ ಮಂಡಿಡು ಬಂಗಾರದ ಬಂದು ಒಂದು ಬತ್ತಿಂಚಿತ್ನ ದಂಡನಾಯಕ ಉಳ್ಳಾದ ದೈವ ಚಿತ್ತನ ಸಲಿಪ ಒಂದು ಇನ್ನೊಂಜಿ ಸೀಮೆಡು ಸ್ವಾಮಿನ ಬಲಭಾಗಡು ಮೇರೆ ಒಂದು ಬತ್ತಿಂಚಿತ್ನ ಇಳಿಚಾಮುಂಡಿ ಅಂಚನೆ ಆ ರಕ್ತೇಶ್ವರಿ ದೈವಲ್ಲ ಅಂಚನೆ ಕಾಜು ಕುಟುಂಬ ಸತ್ಯ ಸರ್ವಶಕ್ತಿಲೆಲ್ಲ ದುಮ್ಮುದಿ ಒಂದು ನಿನ್ನ ಚಿತ್ತಗಳ ತರಣತಕ್ಕ ಒಂದು ಸ್ವಾಮಿನ ಮೂಲನಾಗದ ಪಾದಗಟ್ಟಬೂರೊಂದು ಇನ್ನೊಂಜಿ ಮಂಡಿಡು ಸ್ವಾಮಿನ ಬಲತ್ತಭಾಗಡು ಉಂಡಾಂಚಿತ್ನ ಸ್ವಾಮಿ ದೈವೋಗು ತರಣ ತಗ್ಗಾದು ಬೆರಿನ ಬಗ್ಗಾದು ಕುತ್ತು ಸಮಸ್ತೇರ್ನಕ್ಲು ನೂಲುಪಾಲು ಸಂಸಾರ ಅಂಚನೆ ಸಮಿತಿ ತಕ್ಲು ಅದ್ವೇರು ಅಂಚನೆ ಇಡೀ ಸೀಮೆದ ಸದ್ಭಕ್ತರು ಅಂತೊಂದು ತರಣ ತಗ್ಗಾದು ಮಲ್ಪನಂಚಿತ್ನ ಪ್ರಾರ್ಥನೆ ಸ್ವಾಮಿ ಸತ್ಯನೆ ಕಾಲಾದಿ ಬೋಂಡು ವರ್ಷಾದಿ ಬೋಂಡು ಕಾಲಾದಿ ಬತ್ತನು ಇಡೀ ಕೊಡೆನ ಕಟ್ಟತ್ತು ಅನಾದಿ ಕಾಲದ ಕಟ್ಟು ಅಪಗಾನಗ ಸ್ವಾಮಿಗೆ ಕೊಡಿಯೇರ್ದು ಒರ್ಮ ದಿನದ ಜಾತ್ರೆ ಆದ ಈ ಸತ್ಯಲೇಗಿ ನಿಕ್ಲೇಗೆ ಆಪ್ನಂಚಿತ್ನ ಬಲಿಯೇರ್ದು ನರ್ತನದ ಸೇವೆ ಅಪಗಾನಗ ಇನ್ನಿತ್ತ ದಿನ ಇನ್ನೊಂದು ಸೇವೆಗೆ ತೂಯಿನ ದಿನ ಮಾನ ಕರ್ತಿಕ ಇಲ್ಲಿ ಅಂಚನೆ ಮಂತಿನ ಅನೇಕ ರೀತಿಯ ಆಚಾರಡು ವಿಚಾರಡು ಮಾನವರೆಂಕ್ಲ ಮಂತಿನ ತಪ್ಪಿತ್ತಿನ ಐನು ಬಿಡು ಮಂತ್ ಕೋರಲೆ ವಿಷಗಳಿಗೆ ಪಂಪಿನ ಅರೆಗಳಿಗೆ ಬತ್ತಿತ್ತಿನ ಐನ ತಟ್ಟು ಬಾರಾದು ಇಡೀ ಸೀಮೆದ ಸದ್ಭಕ್ತರಿಗೆ ಅಮೃತನ ಬಟ್ಟಾದು ಎಟ್ಟೆ ನುಡಿಲ ಅಭಯದ ಗಂಧರ ಬಟ್ಟಾದು ಕೊರಡು ಸತ್ಯಲಯ ಪಂಪಿಚಿತ್ನ ಪ್ರಾರ್ಥನೆ ತುಂಬುದಿ ಒಂದು ಸ್ವಾಮಿ ಸತ್ಯಲೆ ನಿತ್ಯ ಸ್ವಾಮಿನ ಪಾದನ ಬತ್ತಲ್ಲಿ ತೀರ್ಥಭೂಮಿ ತಾಯಿಯಪ್ಪೆಗೂ ಒಂದಾನೆ ಮಂತಲ್ಲಿ ಸೀಮೆ ದೇವರನ ಪಾರಿಗ ಗೆಬಿ ಕೊರಲೆ ಗ್ರಾಮ ದೇವರನ ಪಾರಿಗ ಗೆಬಿ ಕೊರಲೆ ಅವೇ ಪ್ರಕಾರವಾದ ಇಡೀ ಸಮಿತಿ ಸದ್ಭಕ್ತರಿಲೆಪ್ನಂಚಿತ್ನ ಪಾರಿ ಭಿನ್ನ ಮಂತಲ್ಲಿ ಸೀಮೆದ ಸದ್ಭಕ್ತರಿಲೆಪ್ನಂಚಿತ್ನ ಪಾರಿ ಭಿನ್ನ ಮಂತಲ್ಲಿ ಆಕಾಶ ಮಾರ್ಗಡು ಬೋಬಿನ ದೈವನೆ ಆಕಾಶನ ಗುಡ್ಲೆ ಶತಪಾತಾಳ ಜಪ್ತಲ್ಲಿ ಶತಪಾತಾಳ ಗುಡ್ಲೆ ಮಿತ್ತುಭೂ ಮಂಡಲ ಡಾವಲ್ಲಿ ಮಿತ್ತುಭೂ ಮಂಡಲ ಉಡ್ಲೆ ಇನ್ನು ಮುಖಮೂರ್ತಿ ಡಾವಲ್ಲಿ ಮುಖಮೂರ್ತಿನ ಗುಡ್ಲೆ ಇದುವೇ ಶುಭಗಳಿಗೆ ಇದುವೇ ಶುಭ ಮುಹೂರ್ತವನ್ಪಾದ ಮಹಾಲಿಂಗೇಶ್ವರ ಸ್ವಾಮಿನ ಪುಣ್ಯದ ಮಣ್ಣಿಡು ಬಲಕ ಕಾಟ ಉಂಗುತ್ತನ್ನು ಮುಂಜಿ ಬಜ್ಜೆ ದುಮ್ಮದಿದ್ದು ಕೆಂಚಲ ಕಣ್ಣಿನ ಅಪ್ಪವೆತ್ತಿನ ಮಾನವನ ಮಿತ್ತೆ ಪತಿಪೂರ್ಣ ಪದ್ಮಾಲಿ ದೇವಳದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮುಳಿಯ ಕೇಶವ ಪ್ರಸಾದ್, ಪ್ರಧಾನ ಅರ್ಚಕ ಸದಸ್ಯರು ಆಗಿರುವ ವಿಎಸ್ ಭಟ್, ಸದಸ್ಯರಾದ ರವೀಂದ್ರನಾಥ್ ರೈ ಬಳ್ಳಮಜಲು, ಶೇಖರ್ ನಾರಾವಿ, ರಾಮಚಂದ್ರ ಕಾಮತ್, ಬಿ ಐತಪ್ಪ ನಾಯ್ಕ್, ರಾಮದಾಸ್ ಗೌಡ, ವೀಣಾ ಬಿಕೆ, ಡಾಕ್ಟರ್ ಸುಧಾ ಯಸ್ರಾವ್, ದೇವಳದ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಕುಮಾರ್ ಭಂಡಾರಿ ಹೆಚ್, ಹಿರಿಯರಾದ ಕಿಟ್ಟನಗೌಡ, ಶ್ರೀಧರ್ ಪಟ್ಲ, ಮಾಜಿ ಮುಕ್ತೇಸರ ರಮೇಶ್ ಬಾಬು, ರತ್ನಾಕರ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು. ನ್ಯಾಯವಾದಿ ತೇಜಸ್ ರವರು ಮಧ್ಯಸ್ಥರಾಗಿ ಸಹಕರಿಸಿದರು.